ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಡ್ಸ್ ಬಿದ್ರ. ನಾನಿವತ್ತು ನುಗ್ಗೆ ಸೊಪ್ಪಿನ ದೋಸೆಯನ್ನು ಮಾಡ್ತಿದ್ದೀನಿ. ಹೇಗೆ ಮಾಡೋದು ಅಂತ ನೋಡುವ. ಈಗ ನುಗ್ಗೆ ಸೊಪ್ಪಿನ ಖಾರ ದೋಸೆ ಮಾಡ್ತೇನೆ. ಅಂದರೆ ಆಗ ನಾನು ನುಗ್ಗೆ ಸೊಪ್ಪಿನ ದೋಸೆ ಅಂತ ಹೇಳಿದೆ. ಈಗ ನುಗ್ಗೆ ಸೊಪ್ಪಿನ ಖಾರ ದೋಸೆ ಮಾಡಲಿಕ್ಕೆ 1 ಲೋಟ ಬೆಳ್ತಿಗೆ ಅಕ್ಕಿ ತಗೊಂಡಿದ್ದೇನೆ. ಇದನ್ನು ಪಾತ್ರೆಗೆ ಹಾಕಿ ತೊಳೆದು ನೀರು ಹಾಕಿ ಒಂದು ಅರ್ಧ ಗಂಟೆ ಹೊತ್ತು ಇಡಬೇಕು. ಅದಕ್ಕೇ ಈಗ ಇದು ಹೆಸರುಬೇಳೆ, ಇದು ನೆನೆಸುವಂಥದ್ದನ್ನ ಈಗ ತೋರಿಸ್ತಿದ್ದೇನೆ. ಇದು 2 ಸ್ಪೂನ್, ಇದರಲ್ಲಿ 2 ಸ್ಪೂನು ಹೆಸರುಬೇಳೆನ ಹಾಕ್ಕೊಂಡಿದ್ದೇನೆ. ಇದನ್ನು ಅದಕ್ಕೇ ಸೇರಿಸಿ ನಾವು ತೊಳೆದು ಅರ್ಧ ಗಂಟೆ ಹೊತ್ತು ಇಟ್ಟುಕೊಳ್ಳುವ. ಇದು ನುಗ್ಗೆ ಸೊಪ್ಪಿದೆ ಅಲ್ಲ, ಇದನ್ನು ಚೆನ್ನಾಗಿ ಈಗ ನೋಡಿ ನಾವು ಅದರಲ್ಲಿ ಏನು ಕಸ ಎಂತ ಇರಬಾರ್ದು, ಮತ್ತು ಇರುವುದಿಲ್ಲ ಎಂಥದ್ದು, ಅದರ ಬಲೆ ಕಟ್ಟಿದ್ದು ಎಂತಾದರೂ ಇದ್ದರೆ ಅದನ್ನೆಲ್ಲ ತೆಗಿಬೇಕು. ಮತ್ತು ಒಂದೊಂದೇ ಎಳೆಗಳನ್ನು ಇದನ್ನು ಬಿಡಿಸಿ ತೆಗಿಬೇಕು ನಾವು ದೋಸೆಗೆ ಹಾಕ್ಕೊಳ್ಳಿಕ್ಕೆ. ಹಾಗೆ ಬಿಡಿಸುವ. ಬಣ್ಣದ ಬಿಸಿಯಾಗಿದೆ. 8 ಮೆಣಸು ಹಾಕ್ಕೊಂಡಿದ್ದೇನೆ ಈ ನುಗ್ಗೆ ಸೊಪ್ಪಿನ ದೋಸೆಗೆ. ಇದು ಬರೀ ಎಣ್ಣೆ ಹಾಕದೇನೆ ಹುರಿಕೊಳ್ಬೇಕು ನಾವು. ತುಂಬ ಏನು ಕಪ್ಪಾಗೋದು ಬೇಡ, ಸ್ವಲ್ಪ ಬಿಸಿ ಆದರೆ ಸಾಕು. ಧನಿಯಾ ಅಂದರೆ ಕೊತ್ತಂಬರಿ ಸಣ್ಣ ಸ್ಪೂನ್ ನೋಡಿ, ಇದರಲ್ಲಿ 1.5 ಸ್ಪೂನ್ ಹಾಕ್ಕೊಂಡಿದ್ದೇನೆ. ಜೀರಿಗೆ 1/4 ಟೀ ಸ್ಪೂನು, 1/4 ಟೀ ಸ್ಪೂನು ಸಾಸಿವೆ, ಇದನ್ನು ಎಣ್ಣೆ ಹಾಕದನ್ನು ಹುರ್ಕೊಳ್ಳೋದು ಹೀಗೆ. ಮತ್ತು ನೋಡಿ 1 ಕಪ್ಪು ತೆಂಗಿನಕಾಯಿ, ಇದು ಕೂಡ ಸ್ವಲ್ಪ ಹಸಿ ವಾಸನೆ ಹೋಗಲಿಕ್ಕೆ ಹಾಕ್ಕೊಳ್ತಿದ್ದೇನೆ, ಬಿಸಿ ಮಾಡಿಕೊಳ್ಳಿಕ್ಕೆ. ತುಂಬ ಬಿಸಿ ಆಗೋದು ಬೇಡ. ಒಂದು ಸ್ವಲ್ಪ ಅರಶಿನ, ತುಂಬ ಬೇಡ, ಸ್ವಲ್ಪ ಒಂದು 1/4 ಟೀ ಸ್ಪೂನ್ ಹಾಕ್ಕೊಳ್ಳಿಲ್ಲ ನಾನು, ಸ್ವಲ್ಪ. ಈಗ ನಾವು ಅಕ್ಕಿ ನೆನೆಸ್ಕೊಂಡ ಅಕ್ಕಿನ ಅದಕ್ಕೆ ಇದು ಹೆಸರುಬೇಳೆ ಹಾಕ್ಕೊಂಡಿದ್ದೇನಲ್ಲ ಅದಕ್ಕೆ ಹಾಕ್ಕೊಂಡು ರುಬ್ಬಿಕೊಳ್ತೇನೆ. ಇದು ನೆನೆಸ್ಕೊಂಡ ಅಕ್ಕಿ, ಇದನ್ನು ಇದಕ್ಕೆ ಹಾಕಿಕೊಂಡು ರುಬ್ಬಿಕೊಳ್ತೇನೆ. ಈಗ ನೋಡಿ ಇದು ಕಡ್ದಾಗಿದೆ ನಮ್ಮದು, ಅಂದರೆ ರುಬ್ಬಿ ಆಗಿದೆ. ಈಗ ಇದು ಸೊಪ್ಪನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೇನೆ. ಈಗ ನೋಡಿ ಕಾವಲಿ ಕಾದಿದೆ, ದೋಸೆ ಹಾಕ್ಕೊಳ್ತೇನೆ. ಹೀಗೆ ಹಾಕ್ಕೊಂಡು ಹೀಗೆ ತೆಳ್ಳಗೆ ಬಿಡಿಸಿದ್ರೆ ಆಯ್ತು. ಇದನ್ನು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ತುಂಬ ಚೆನ್ನಾಗಿ ಬಂತು. ಇದಕ್ಕೆ ನಾವು ಬೇರೆ ಏನನ್ನು ಹಾಕ್ಕೊಳ್ಳಿಲ್ಲ, ನೀರುಳ್ಳಿ ಆಗಲಿ ಟೊಮೆಟೊ ಆಗಲಿ ಎಂಥದ್ದು ಹಾಕಲಿಲ್ಲ. ಮುಚ್ಚಳ ಮುಚ್ಚಿ ಬೇಯಿಸುವ. ಈಗ ನೋಡಿ 2 ಸೈಡ್ನು ನಾವು ಇದನ್ನು ಮಚ್ಚಿ ಹಾಕಿ ಬೇಯಿಸ್ಕೊಳ್ಳೋಣ. ಈಗ ನೋಡಿ ತೆಗಿತಿದ್ದೇನೆ. ನೋಡಿ ಇಷ್ಟು ಕಾದರೆ ಸಾಕು. ಈಗ ನೋಡಿದ್ರಲ್ಲ ಫ್ರೆಂಡ್ಸ್, ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಸ್ವಲ್ಪ ದಪ್ಪದೊಂದು ಮಾಡಿದ್ದೇನೆ, ಸ್ವಲ್ಪ ತೆಳುದೊಂದು ಮಾಡಿದ್ದೇನೆ ನಿಮಗೆ ತೋರಿಸಲಿಕ್ಕೆ ಅಂತಲೇ. ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು. ಯಾವಾಗಲೂ ನಾವು ಊಟಕ್ಕೆ ಯಾರಾದರೂ ನೆಂಟರು ಬಂದರೆ ಎಲ್ಲ ರಪಕ್ಕ ಮಾಡ್ಬೋದು, ಫಾಸ್ಟಾಗಿ ಆಗುತ್ತೆ. ಸ್ವಲ್ಪ ಸೊಪ್ಪು ಕೊಯ್ಯೋದು, ಇದೆಲ್ಲ ಹಾಕ್ಕೊಳ್ಳೋದು. ಅರ್ಧ ಗಂಟೆನೂ ನೆನೆಸೋದೇನು ಮಾಡಲಿಕ್ಕೆ ಆಗ್ತದೆ, ಆದರೆ ನಾನಿದು ಅರ್ಧ ಗಂಟೆ ನೆನೆಸ್ಕೊಂಡಿದ್ದೇನೆ. ಇದು ತುಂಬ ಟೇಸ್ಟಿಯಾಗಿರ್ತದೆ. ಎಲ್ಲ ಮಸಾಲೆಗಳನ್ನು ನಾವು ಹಾಕ್ಕೊಂಡಿರ್ತೇವಲ್ಲ, ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ಮಾಡಿ ತಿನ್ನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ನೊಂದು ನಾಳೆ ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.